ಸಿದ್ದರಾಮಯ್ಯನವರಿಗೆ ಹೇಳಿದ ಕೂಡಲೇ ಪಟ್ಟನೆ 1,000 ಜಾತಿಗಳನ್ನು ಬಾಯಿ ತುದಿಯಲ್ಲಿ ಇರುತ್ತೆ. ಮತ್ತೆ ಕಾಂಗ್ರೆಸ್ನವ್ರಿಗೂ ಜಾತಿ ಅಂತ ಹೇಳಿ ಅಷ್ಟು ಬಾಯಿ ತುದಿಯಲ್ಲಿ, ಯಾಕಂದ್ರೆ ಅದು ಒಡೆದು ಆಳುವುದೇ ಅದರ ಮುಖಾಂತರ ಓಟು ಪಡೆದುಕೊಳ್ಳುವಂಥದ್ದೇ, ಗಂಟೆಗೆ ಓಟು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಈಗಷ್ಟೇ ನಮ್ಮ ಹಿರಿಯರ ಪತ್ರಕರ್ತರಾಗಿ ಲೋಲಾಕ್ಷ ಸರ್ ಹೇಳಿದ್ರು, ಗಣತಿ ಒಂದು ಜಾರಿ ಒಂದು ಅಂತ ಹೇಳಿ. ಖಂಡಿತವಾಗಿ ಇವರದ ಆಲೋಚನೆ ಏನು ಗೊತ್ತಾ, ಇವರ ಜಾತಿಯ ಎಷ್ಟು ಸಂಖ್ಯೆ ಸಿಗುತ್ತೋ ಅದರಲ್ಲಿ ನಮ್ಮ ಓಟ್ ಸಿಗುವಂತಹ ಯಾವ ಜಾತಿಗಳು ಇದು ಪಕ್ವವಾಗಿದ್ದಾವೋ ಅವರ ಮೀಸಲಾತಿನ ಅವರು ಕೊಟ್ಟು, ಇವರ ಮೀಸಲಾತಿ ಇವರು ಶ್ರೀಮಂತರಾಗಿದ್ದಾರೆ ಅಂತ ತೆಗೆದು ಏನೇನೆಲ್ಲ ಗೊಂದಲ ಮಾಡುವಂತಹ ಯೋಜನೆಗಳು ಖಂಡಿತವಾಗಿ ಇದರಲ್ಲಿದೆ. ಯಾಕೆ ಹೇಳಿ, ಇದನ್ನು ಹೊರಗಡೆ ಡೊಮೈನ್ನಲ್ಲಿ ಇಡುವ ಹಾಗಿಲ್ಲ. ಯಾವ ರೀತಿ ಇದರದ್ದು ಯಾವುದು ಕೇವಲ ರಿಪೋರ್ಟನ್ನು ಮಾತ್ರ ನೋಡಬೇಕು, ಸಮಗ್ರವಾಗಿ ಎಷ್ಟು ಕೋಟಿ ಮನೆಗಳನ್ನು ಸಂಪರ್ಕ ಮಾಡಿ ಇಷ್ಟು ಮಾತ್ರ ಇರುವಂಥದ್ದು. ಅದರ ಒಳಗಡೆ ಹುಕ್ಕಿ ನಿಮ್ಗೆ RTI ಹಾಕಿ ಡೀಟೇಲ್ಸನ್ನು ಪಡೆಯುವ ಹಾಗಿಲ್ಲ. ಹೀಗೆಲ್ಲ ಗೊಂದಲಗಳು. ಮತ್ತೆ ಫಸ್ಟ್ ಆಫ್ ಆಲ್ ಕರ್ನಾಟಕ ಒಂದು ರಾಜ್ಯ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಸಂವಿಧಾನ ಕೊಡಲಿಲ್ಲ ಸ್ವಾಮಿ. ಆದರೆ ಇವಾಗ ಯಾಕೆ ನೀವು ಜಾತಿ ಅಂತ ಹೇಳ್ತೀರಿ? ಯಾಕೆ ಹೇಳ್ತೀರಿ? ಈ ಜಾತಿ ಸಮೀಕ್ಷೆ ಆದ ನಂತರ ಯಾವ ರೀತಿಯಲ್ಲಿ ನಾವು ಯಾವ ಯೋಜನೆಗಳನ್ನು ಯಾವ ಜನರಿಗೆ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಶೈಕ್ಷಣಿಕವಾಗಿಯೋ ಯಾರ್ಯಾರು ಕುಂದುಕೊರತೆಯಲ್ಲಿದ್ದಾರೋ ಅವರವರ ಮನಸ್ಸು ಸಂಪರ್ಕ ಮಾಡೋದು, ಅವರ ಮೊಬೈಲ್ ನಂಬರ್ ಸಿಗುತ್ತೆ. ಹೌದಪ್ಪ, ಇಷ್ಟು ಸಮಾಜ ಮತ್ತೆ ಇವ್ರು ಹೇಳಿದ್ರೆ ಜಾತಿ ಸೆಕೆಂಡ್ ವರ್ಡ್, ಆದರೆ ಯಾರ್ಯಾರ ಮೊಬೈಲ್ ನಂಬರಲ್ಲಿ ಗೊತ್ತಾಗುತ್ತೆ ಇವನಿಗೆ ಶಿಕ್ಷಣ ಇಲ್ಲ, ಇವರ ಮನೆಯಲ್ಲಿ ಶಿಕ್ಷಣ ಇಲ್ಲ, ಆ ರೀತಿಯಲ್ಲಿ ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ಬೋದು. ಇಲ್ಲ, ಇವರಿಗೆ ಬೇಕಾದ ಜಾತಿ, ಅದರ ಮುಖಾಂತರ ಓಟು. ಇದು ಈ ರೀತಿಯಾಗಿ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ಮಾಡುವಂಥದ್ದು. ಹೆದರಿಕೆ ಇಲ್ಲಪ್ಪ, ನೀವು ಜಾತಿಯನ್ನು ಸೃಷ್ಟಿ ಮಾಡಿಸಿಕೊಂಡು ಇವಾಗ ನೋಡಿ 2000 ಕಾಂತರಾಜು ವರದಿಯಲ್ಲಿ 2 ವರ್ಷಗಳಲ್ಲೇ 200 ಜಾತಿಗಳನ್ನು ಸೃಷ್ಟಿ ಮಾಡಿದವರು. ಲೋಲಾಕ್ಷರ್ ಅವರಿಗೆ ಅವರು ಕೂಡ ಇದ್ದಾರೆ. ಈಗ ನಾನೊಂದು ಹೇಳುದು ನೋಡಿ, ನಮ್ಮ ಸರ್ಕಾರ SC/STಗೆ ಒಂದು ಮೇಲೆ ತರುವಂತ ಅಥವಾ ಹಿಂದುಳಿದ ವರ್ಗದವರಿಗೆ ಮೇಲೆ ತರಬೇಕೆಂಬ ತುಂಬಾ ಪ್ರಯತ್ನ ಇತ್ತು. ಬಹುಶಃ ನೋಡಿ, ನಾವು SC/STಗೆ ಕೊಡುವಾಗ ಫೌಂಡರ್ ಯಾರು, ನಮ್ಮ ತಳ ವರ್ಗದ ಒಂದು ಮಾನವ ಕುಲವನ್ನೇ ಒಂದು ಅದರಿಂದಲೇ ಬಂದಂತ ಒಂದು ಕೊರಗ ಸಮುದಾಯ ಅಲ್ಲೇ ಉಳಿದು ಬಿಟ್ಟಿದೆ. ಅವರಿಗೆ ನೋಡಿ SC/STಯಲ್ಲಿ ಇದರಲ್ಲಿ ತುಂಬಾ ಅನ್ಯಾಯ ಆಗ್ತಿದೆ. ಇಂಥವನ್ನು ತುಂಬ ಇದೆ. ಮತ್ತೆ ನೀವು ಲೋಲಾಕ್ಷರ್ ಅವರು ಕೂಡ ಹೇಳಿದ್ರೆ, ನೀವು ಕೂಡ ಅದನ್ನು ಒಂದು ಇದು ಮಾಡಿ ಹೇಳಿದಿರಿ. ಇವತ್ತು ಜಾತಿ ಹೆಚ್ಚಾಗಿದೆ. ಮತ್ತೆ ನೀವು ಹೇಳುವಾಗ ನೀವು ಹೇಳಿದ್ದೀರಿ, ಇವತ್ತು ಅದು ನಾನು ಹೇಳದಿದ್ದರೆ ತಪ್ಪಾಗ್ತದೆ, ದಲಿತ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ದಲಿತ ಈ ತರ ಒಂದು ಇದು ಬಂದಿದೆ. ಅದು ಯಾವ ತರ ಜನರಲ್ಲಿ ತುಂಬಾ ಗೊಂದಲ ಆಗಿದೆ. ಅದನ್ನೆಲ್ಲ ಸರ್ಕಾರ ಈಗ ಕೈ ಬಿಟ್ಟಿದೆ. ಆ ಒಂದು ಹೆಸರನ್ನು ನಮ್ಮ ಜಾತಿಯ ಪಟ್ಟಿಯಲ್ಲಿ ಅವೈಜ್ಞಾನಿಕ ಅವೈಜ್ಞಾನಿಕ ಈಗ ಅವೈಜ್ಞಾನಿಕ ಅಲ್ಲ ಅದು. ಅಲ್ಲ ಸ್ಟೇಟರ್, ಒಂದು ನಿಮಿಷ, ನಾನು ಅದನ್ನು ಅವರ ಜನರಿಗೆ ಅದನ್ನು ಮುಟ್ಟಿಸದಿದ್ರೆ ದೊಡ್ಡ ತಪ್ಪಾಗ್ತದೆ. ಒಂದು ವಿಷಯ ಅಂತ ಹೇಳಿದ್ರೆ ಅದನ್ನು ಈಗಾಗಲೇ ಮುಖ್ಯಮಂತ್ರಿಯವರು ಕೈ ಬಿಟ್ಟಿದ್ದಾರೆ ಲೋಲಾಕ್ಷರ್ ಅವರೇ. ಎರಡನೇದು, ಅದು ಹೇಗೆ ಬಂದದಂತ ಹೇಳಿದ್ರೆ ಈ ಕನ್ವರ್ಟೆಡ್ ಇರ್ತದೆ. ಈಗ ನಾನೊಬ್ಬ ಒಂದು ಜಾತಿಯವನಾದ್ರೆ ನಾನೊಂದು ಕ್ರಿಶ್ಚಿಯನ್ ಜಾತಿಗೆ ಕನ್ವರ್ಟ್ ಆಗುವಾಗ ಇಲ್ಲಿ VA ಅಲ್ಲಿ ನಾನು ಹೋಗಿ ಹೇಳುವಂಥದ್ದು, VAಗೆ ಜಾತಿ ಬರೀಲಿಕ್ಕಿಲ್ಲ, ನಾವು ಹೇಳಿದ ಜಾತಿಯನ್ನು VA ಬರೀಬೇಕು. ಗೊತ್ತಾಯ್ತಾ? ಅದಕ್ಕೆ ಸಪೋರ್ಟೆಡ್ ಡಾಕ್ಯುಮೆಂಟ್ ಕೊಡಬೇಕು. ನಾವು ಸರ್ಟಿಫಿಕೇಟ್ ಅಲ್ಲಿ ಅವರು ಸರ್ಟಿಫಿಕೇಟ್ ಕೇಳ್ತಾರೆ, ಯಾವುದು ನಮ್ಮ ಬರ್ತ್ ಸರ್ಟಿಫಿಕೇಟ್ ಅಥವಾ ಯಾವ್ದು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಜಾತಿ ಬರುವುದಿಲ್ಲ, ನಮ್ಮ ಶಾಲಾ ಸರ್ಟಿಫಿಕೇಟ್ ಅಲ್ಲಿ ಬರ್ತದೆ. ಈಗ ಶಾಲೆಯಲ್ಲಿ ಒಂದು ಮಗುವನ್ನು ಸೇರಿಸುವಾಗ ಅವರು ಹೇಳುವಂಥದ್ದು ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಶೆಟ್ಟಿ, ಕ್ರಿಶ್ಚಿಯನ್ ಬಿಲ್ಲವ, ಈ ತರದ್ದು ಹೇಳುವಂಥದ್ದು. ಶಾಲೆಯಲ್ಲಿ ಅವರು ಯಾವುದು ಹೇಳ್ತಾರೆ ಅದನ್ನೇ ಬರೆಯುವಂಥದ್ದು ಟೀಚರ್ನವರ ಕೆಲಸ. ಅಡ್ಮಿಷನ್ ಆಗುವಾಗ ಅದೇ ಸರ್ಟಿಫಿಕೇಟು ನಾಳೆ VA ಹತ್ರ ಹೋಗುವಾಗ, ಒಬ್ಬ ಜಾತಿ ಸರ್ಟಿಫಿಕೇಟ್ಗೆ ಹೋಗುವಾಗ ಅದೇ ಸರ್ಟಿಫಿಕೇಟ್ ಅಲ್ಲಿ ಯಾವ ತರ ಬರ್ದಿದ್ದಾರೆ ಅದೇ ತರ VA ಬರಿಬೇಕು ಹೊರತು ಒಂದು ಅಕ್ಷರ ಚೇಂಜ್ ಮಾಡುವ ರೈಟ್ಸ್ VAಗೆ ಇಲ್ಲ. ಇದು ಒಂದು ಜಾತಿ ಮಿಷನ್ ಆಗಿ ಹೋಗಿದೆ ನೋಡಿ. ಅಲ್ಲಿ ಅಫಿಡವಿಟ್ ಇಲ್ಲ ನೋಡಿ, ಅಫಿಡವಿಟ್ ಕಟ್ಟು ಕೋರ್ಟಿನಲ್ಲಿ ಮತ್ತೆ ಜಗಜ್ಜಾಹೀರು ಮಾಡಿ ನನ್ನ ಹೆಸರು ಸರ್ ಒಂದು ನಿಮಿಷ, ಇನ್ನೊಂದು ವಿಷಯ ಹೇಳ್ತೇನೆ. ಹಫೀದೌತಾಗ್ಲಿ ಕೋರ್ಟಲ್ಲಿ ನಾನು ಯಾವ ಜಾತಿಗೆ ಸೇರ್ತೇನೆ, ನಾನೀಗ ಒಂದು ದಲಿತ ಜಾತಿಗೆ ಸೇರಿದ್ರು ಕೂಡ ಸರ್ಕಾರದ ಇದರಲ್ಲಿ ಅದು ಬದಲಾವಣೆ ಆಗುವುದೇ ಇಲ್ಲ. ನಾನು ಮತದ ಬಗ್ಗೆ ಹೇಳ್ತಾ ಇದ್ದೇನೆ. ನೀವು ಮತಾಂತರ ಆದಾಗ ಅರೆ ಸರ್ ಇದು ಬಿಡಿ, ನೀವು ಇಷ್ಟು ದೊಡ್ಡ ಇದು ಮಾಡೋದೇ ಬೇಡ. ಒಬ್ಬ ಕ್ರಿಶ್ಚಿಯನ್ ಬ್ರಾಹ್ಮಣ
ಕ್ರಿಶ್ಚಿಯನ್ ದಲಿತ ಆಗ್ಲಿ ಸಾಧ್ಯನಾ? ಕ್ರಿಶ್ಚಿಯನ್ ಮತಾಂತರ ಆಗುವುದೇ ನನಗೆ ಇಲ್ಲಿ ಪೂರಕವಾಗಿರತಕ್ಕಂಥ, ಒಂದು ನಿಮಿಷ, ಪೂರಕವಾಗಿರತಕ್ಕಂಥ ಒಂದು ಪರಿಸರ ಇಲ್ಲ, ಅದಕ್ಕೋಸ್ಕರ ನಾನು ಆ ಧರ್ಮ ಅಥವಾ ಆ ಮತವನ್ನು ನಾನು ಅವಲಂಬಿಸಿ ನಾನು ಪೂರ್ತಿಯಾಗಿ ಅಲ್ಲಿಗೆ ಇಗರ್ಜಿಗೋ ಮಸೀದಿಗೋ ಅದಕ್ಕೆ ಹೋಗ್ತೇನೆ ಅನ್ನೋ ಒಂದು ಸ್ಪಷ್ಟ. ಅಲ್ಲಿ ಪುನಃ ಏನು ಬ್ರಾಹ್ಮಣ ಬರ್ಬೇಕು, ಇದು ಕಾಮನ್ ಸೆನ್ಸ್ ಅಲ್ಲ, ಕಾಮನ್ ಸೆನ್ಸ್ ರೀ, ಅದು ಸರ್ಟಿಫಿಕೇಟ್ ಬಿಟ್ಟಾಗಿ ನೀವು ಕಾಮನ್ ಸೆನ್ಸ್ ಅಲ್ವಾ? ಅಲ್ಲ ಕಾಮನ್ ಸೆನ್ಸ್ ಅಲ್ವಾ? ಅವರಲ್ಲಿ ರಿಸರ್ವೇಶನ್ ಬಿಟ್ಟು ಬಿಡಿ, ರಿಸರ್ವೇಶನ್ ಬಿಟ್ಟು ಬಿಡಿ, ಅಲ್ಲಿ ಕಾಮನ್ ಸೆನ್ಸ್ ಅಲ್ವಾ? ಅಲ್ಲಿ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ವಾ? ಅಲ್ಲ ಕಾಮನ್ ಸೆನ್ಸ್ ಇಲ್ವಾ ಅಲ್ಲಿ? ಮಾಡಿ ಅಲ್ಲಿ ನಿಮ್ಮನ್ನ ಯಾರು ತಡೆಗಟ್ಟಿದ್ದಾರೆ ಇದನ್ನು ರೆಸಲ್ಯೂಷನ್ ಮಾಡಲಿಕ್ಕೆ? ಒಂದು ಅಂಶವನ್ನ ನೀವು ಗಮನದಲ್ಲಿಟ್ಟುಕೊಳ್ಬೇಕು. ನಮ್ಮ ಮನಸ್ಸಿಗೆ ಬೇಕಾದಷ್ಟಕ್ಕೆ ನಾವು ಮಾತಾಡ್ಬೋದು, ಆದರೆ ಬಹಳ ಮುಖ್ಯವಾಗಿ ಈ ವಿಷಯಗಳನ್ನು ನಮ್ಮ ಸಂವಿಧಾನ ಹೇಗೆ ನಿರ್ವಹಿಸಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಮನಸ್ಸಿನಲ್ಲಿರಲಿ ನಿಮಗೆ. ನೋಡಿ, ಪರಿಶಿಷ್ಟ ಜಾತಿಗಳು ಎಂದು ನಾವು ಇವತ್ತು ಏನನ್ನು ಹೇಳ್ತಾ ಇದ್ದೇವೆ, ಅದು ಸಂವಿಧಾನದ 341 ಸಬ್ ಕ್ಲಾಸ್ 1ರಲ್ಲಿ ರಾಷ್ಟ್ರಪತಿಯವರು ಆಯಾಯ ರಾಜ್ಯಗಳ ರಾಜ್ಯಪಾಲರ ಜೊತೆ ಸಮಾಲೋಚನೆ ಮಾಡಿ ಹೊರಡಿಸಿದಂಥ ಕಾನ್ಸ್ಟಿಟ್ಯೂಷನಲ್ ಒಂದು ಆರ್ಡರ್ ಅದು. ಅದರ ಹೆಸರು ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ 1950 ಆ ಆದೇಶದ ಪ್ರಕಾರ ಅದು 2 ಬಾರಿ ಮತ್ತೆ ತಿದ್ದುಪಡಿಯಾಗಿದೆ. ಆ ಆದೇಶದ ಪ್ರಕಾರ ಯಾರೇ ಒಬ್ಬ ಅವನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರೆ ಅವನು SC ಆಗಿ ಉಳಿಯೋದಿಲ್ಲ, ಅಂದರೆ SC ಸ್ಟೇಟಸ್ ಅವನಿಗೆ ಸಿಗೋದಿಲ್ಲ ಹೇಳಿ. ಇದು ಒಂದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅವನು ಸಿಖ್ ಧರ್ಮಕ್ಕೆ ಹೋದರೆ 1956ರಲ್ಲಿ ಆ ಆದೇಶಕ್ಕೆ ತಿದ್ದುಪಡಿ ತರಲಾಯಿತು. ಸಿಖ್ ಧರ್ಮಕ್ಕೆ ಹೋದ ಒಬ್ಬ ಪರಿಶಿಷ್ಟ ಜಾತಿಯವನು, ಯಾವುದೇ ಜಾತಿಯವನು ಹೋದರೆ ಅವನಿಗೆ ಅಲ್ಲಿ ಪರಿಶಿಷ್ಟ ಜಾತಿಯ ಸ್ಥಾನಮಾನ ಸಿಕ್ಕಿತು. 1990ರಲ್ಲಿ ಬೌದ್ಧ ಧರ್ಮಕ್ಕೆ ಹೋದರೆ ಅವನಿಗೆ ಪರಿಶಿಷ್ಟ ಜಾತಿಯ ಸ್ಥಾನಮಾನ ಸಿಕ್ಕಿತು. ಅಂದರೆ ಅಲ್ಲಿ ಆ ಧರ್ಮದ ಕಾಲಮ್ ಬಹಳ ಅಗತ್ಯವಾಗಿ ಇರಬೇಕಾಗಿತ್ತು. ಹಿಂದಿನ ಸಮೀಕ್ಷೆಯಲ್ಲಿ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ನ ಅವರ ನೇತೃತ್ವದಲ್ಲಿ ನಡೆದ ಸಮೀಕ್ಷೆಯಲ್ಲಿ ಕೂಡ ಧರ್ಮದ ಕಾಲಮ್ ಇಲ್ಲದೆ ಇದ್ದುದರಿಂದ ಸುಮಾರು 27 ಲಕ್ಷ ಪರಿಶಿಷ್ಟ ಜಾತಿಯವರು ಅಥವಾ ಇತರೆಯವರು ಕ್ರೈಸ್ತ ಧರ್ಮಕ್ಕೆ ಹೋದವರು SC ಸ್ಟೇಟಸನ್ನು ಪಡೆಯುವಂಥ ಒಂದು ಅವಕಾಶ ಆಯಿತು. ಅಂದರೆ ಸಾಂವಿಧಾನಿಕವಾಗಿ ಯಾವುದು ಆಗಬಾರ್ದಿತ್ತು ಅಂಥ ಒಂದು ತಪ್ಪಿನ ಸಂವಿಧಾನ ವಿರೋಧಿಯಾದ ಕೆಲಸವನ್ನು ನಮ್ಮ ಸರ್ಕಾರ, ಘನ ಸರ್ಕಾರ ಮಾಡಿತ್ತು. ಇದನ್ನು ನಾವು ಪೊಲೀಸರಿಗೆ ದೂರು ಕೊಟ್ಟು ತನಿಖೆ ಮಾಡಿ ಪೊಲೀಸರು ಸಮಾಜ ಕಲ್ಯಾಣ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಹೇಳಿ ಮಾಡಲಿಲ್ಲ. ಇನ್ನೊಂದು ಅಂಶ ನೋಡಿ, ಈಗ ಇದರಲ್ಲೇ ಇದೆ, ಈ ಸಮೀಕ್ಷೆ ಇವತ್ತಿನ ಪುಸ್ತಕದ ಇದೆ. ಅವರು ಈಗ ನಮ್ಮ ಕಾಂಗ್ರೆಸ್ ನಾಯಕರು ಇಲ್ಲಿ ಹೇಳಿದರು, ಅದನ್ನು ಅವರು ಕೈ ಬಿಟ್ಟಿದ್ದಾರೆ ಹೇಳಿ. ಕರೆಕ್ಟು. ಈಗ ಕೈ ಬಿಟ್ಟದ್ದು ಯಾಕೆ ಒಂದು ಪ್ರಶ್ನೆ. ಈಗ ಒಬ್ಬ ಇಲ್ಲಿಯ ಈಡಿಗ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ. ಕ್ರೈಸ್ತ ಧರ್ಮದ ದೊಡ್ಡ ಆರ್ಗ್ಯುಮೆಂಟ್ ಏನು ಹೇಳಿದರೆ, ಧರ್ಮ ಬದಲಾದಾಗ ಅಥವಾ ಮತ ಬದಲಾದಾಗ ಅವನ ಸಾಮಾಜಿಕ ಸ್ಥಾನಮಾನ ಬದಲಾಗುವುದಿಲ್ಲ, ಆದ್ದರಿಂದ ಅದು ಯಾವುದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುವುದಿಲ್ಲ ಹೇಳಿ. ಇದನ್ನು ನಮ್ಮ ಸಂವಿಧಾನ ಒಪ್ಪುವುದಿಲ್ಲ, ಒಂದನೇದು. ಎರಡನೇದಾಗಿ, ಈಗ ಈಡಿಗರು ಎಷ್ಟು ಕ್ರೈಸ್ತ ಧರ್ಮಕ್ಕೆ ಹೋಗಿದ್ದಾರೆ ಅಥವಾ ಇಲ್ಲಿರುವಂಥ ಎಲ್ಲ ನಮ್ಮ ನೋಡಿ ಬೇರೆ ಬೇರೆ ಇದೆ, ಮಾಂಗ ಕ್ರಿಶ್ಚಿಯನ್ಸ್ ಇದೆ, ಮುದಲಿಯಾರ್ ಕ್ರಿಶ್ಚಿಯನ್ಸ್ ಇದೆ, ಕುರುಬ ಕ್ರಿಶ್ಚಿಯನ್ ಇದೆ, ಕುಮಾರ ಅಂದರೆ ನಾನು ಹೇಳೋದು ಇಲ್ಲಿ ಬೇರೆ ಬೇರೆ ಜಾತಿಯ ಜಂಗಮ ಕ್ರಿಶ್ಚಿಯನ್ ಇದೆ. ಅಂದರೆ ನೋಡಿ, ಇಲ್ಲಿ ಕಂಸಾಳೆ ಕ್ರಿಶ್ಚಿಯನ್ ಇದೆ, ಕಮ್ಮ ಕ್ರಿಶ್ಚಿಯನ್ ಇದೆ, ಕಮ್ಮ ನಾಡು ಕ್ರಿಶ್ಚಿಯನ್ ಇದೆ. ಅಂದರೆ ಯಾವ ಯಾವ ಜಾತಿಯ ಜನ ಕ್ರೈಸ್ತ ಧರ್ಮಕ್ಕೆ ಹೋಗಿದ್ದಾರೆ ಎಂಬುದನ್ನು ತಿಳಿಯುವ ಸಾಧ್ಯತೆ ಇತ್ತು. BJPಯವರು ಈ ತಿಳಿಯುವ ಅವಕಾಶವನ್ನು ಅಥವಾ ದಾಖಲಾಗುವ ಅವಕಾಶವನ್ನು ಕಿತ್ಕೊಂಡ್ರು. ಅವರು ಒತ್ತಾಯ ಮಾಡಿದ್ದಕ್ಕೆ ಸರ್ಕಾರ ಅದಕ್ಕೆ ತಲೆಬಾಗಿ ಒಂದು ಸಂವಿಧಾನ ಬಾಹಿರವಾದ ಕೆಲಸಕ್ಕೆ ತಲೆಬಾಗಿತ್ತು. ಅಂದರೆ ನಾನು ಹೇಳೋದು, ಎರಡೂ ಪಕ್ಷಗಳು ಕೂಡ ಸಂವಿಧಾನಬದ್ಧವಾಗಿ ಮಾಡುವ ಕೆಲಸವನ್ನು ಬಿಟ್ಟು ರಾಜಕೀಯವಾಗಿ ತಮಗೆ ಯಾವುದು ಲಾಭ ಯಾವುದು ನಷ್ಟ ಎಂಬ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವುದರಿಂದ
ಈ ಸಮೀಕ್ಷೆ ಒಂದು ಪರಿಪೂರ್ಣ ಸಮೀಕ್ಷೆ ಆಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಇದು ಸಮೀಕ್ಷೆ ಏನು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಘನತವೆತ್ತ ನಮ್ಮ DKC ಅವರು ಡೆಪ್ಯೂಟಿ CM ಹೇಳ್ತಾರೆ, ವಿದ್ಯಾಭ್ಯಾಸ ವಿವರಗಳು ಏನು ಹೇಳಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ಡೆಪ್ಯೂಟಿ CM ನಾನು ಶೈಕ್ಷಣಿಕ ಹೇಳಲಿಲ್ಲ ಅಂದರೆ ರಾಜ್ಯದ ಜನತೆ ಏನು ಹೇಳ್ತಾರೆ? ಇದು ಶೈಕ್ಷಣಿಕ ಸಮೀಕ್ಷೆ ಹೇಗೆ ಆಗ್ತದೆ? ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗೋದಿಲ್ಲ ಆದರೆ ಇದು ಆರ್ಟಿಕಲ್ 15(4) ಮತ್ತು 16(4) ಯಾವುದನ್ನು ಸಂವಿಧಾನದ ಪ್ರಕಾರ ನಾವು ಶೋಷಿತ ಜನವರ್ಗಗಳಿಗೆ ಹಕ್ಕುಗಳನ್ನು ಕೊಡಬೇಕು. ನಾನು ಕಾಂಗ್ರೆಸ್ನ ಆಶಯವನ್ನು ವಿರೋಧ ಮಾಡುವುದಿಲ್ಲ. ಬಹಳ ಗಂಭೀರವಾದಂಥ ಒಂದು ಸಮೀಕ್ಷೆ ಬೇಕೇ ಬೇಕು. ಅದನ್ನು ಜಾತಿ ಹೇಳಿ ಏನೇ ಹೇಳಿ, ಜಾತಿ ಎಂಬುದು ಇಲ್ಲಿಯ ರಿಯಾಲಿಟಿ. ಬಹಳ ಪ್ರಮುಖವಾದ ಒಂದು ಪ್ರಶ್ನೆಯನ್ನು ಆಗ ನಮ್ಮ ಕಾಂಗ್ರೆಸ್ ಗೆಳೆಯರು ಎತ್ತಿದ್ದಾರೆ. BJP ಅವರು ಅದನ್ನು ಹೇಳಲಿಲ್ಲ. ಈಗ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಅವರು ಎಲ್ಲ ಗೌಡ ಲೀಡರ್ ಜೊತೆ ಹೋಗಿ ಅವರು ಗೌಡರಿಗೆ ಹೇಗೆ ಪ್ರಾತಿನಿಧ್ಯ ಏನು ಹೇಳಿ ಕೇಳ್ತಾರೆ. BJPಯ ವಿರೋಧ ಪಕ್ಷದ ಅಧ್ಯಕ್ಷರು ಲಿಂಗಾಯತ ಸಮುದಾಯಕ್ಕೆ ಸೇರಿದ ವಿಜಯೇಂದ್ರ ಅವರು ಲಿಂಗಾಯತ. ಯಾರು ಕೂಡ BJPಯ ಲೀಡರ್ಗಳು ಇಲ್ಲ ಇದು ಜಾತಿ ಬೇಡ, ನಾವು ಹಿಂದೂ ಹೇಳಿ ಮಾಡಲಿಲ್ಲ. ಅಂದರೆ ಭಾರತೀಯ ಸಮಾಜದಲ್ಲಿ ಜಾತಿ ಎಂಬುದು ಒಂದು ವಾಸ್ತವ ವಿಷಯ. ಮತ್ತು ನಮ್ಮ ಹಿಂದುಳಿದಿರುವಿಕೆಗೆ ಕೂಡ ಜಾತಿ ಒಂದು ಪ್ರಮುಖ ವಿಷಯ. ಆದರೆ 75 ವರ್ಷಗಳ ನಂತರ ಜಾತಿಯನ್ನು ನಾವು ಬಳಸಿಕೊಂಡು ಆದರೆ ಅವಕಾಶಗಳನ್ನು ಕೊಡುವಾಗ ನಾವು ಹೇಗೆ ನೋಡಿ, ಇದರಲ್ಲಿ ನಿಮಗೆ ರಿಸಲ್ಟ್ ಏನು ಸಿಗ್ತದೆ? ಕುಟುಂಬದ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯ ಅಥವಾ ಮುಂದುವರಿಕೆಯ ಮಾಹಿತಿ ಸಿಗ್ತದೆ. ಆದರೆ ನೀವು ಪಬ್ಲಿಕ್ ಪಾಲಿಸಿ ಮಾಡುವಾಗ ಕುಟುಂಬ ಆಧಾರಿತವಾದ ಪಾಲಿಸಿ ಯಾಕೆ ಮಾಡೋದಿಲ್ಲ? ನೀವು ಜಾತಿ ಆಧಾರಿತ ಹಿಂದುಳಿದಿರುವಿಕೆ ಯಾಕೆ ಮಾಡ್ತೀರಿ? ನಾವು ಇತ್ತೀಚೆಗೆ ನಮ್ಮ 2 ಜಿಲ್ಲೆಗಳ BJPಯ ಸಂಸದರು ಮತ್ತು ನಮ್ಮ ಸನ್ಮಾನ್ಯ ಶಾಸಕರುಗಳ ಜೊತೆ ನಾವು ನಮ್ಮ ಒಂದು ಕಮಿಟಿಯ ಸದಸ್ಯರು ದೀರ್ಘವಾದ ಸಮಾಲೋಚನೆ ಮಾಡಿದ್ದೆವು. ಅಂದರೆ ಬಹಳ ಮುಖ್ಯವಾಗಿ ನಿಮ್ಮ ಹತ್ರದಲ್ಲಿ ಪ್ರತಿ ಕುಟುಂಬದ ಮಾಹಿತಿ ಸಿಗ್ತದೆ. ಕುಟುಂಬದ ಹಿಂದುಳಿದಿರುವಿಕೆಯನ್ನು ಆಧಾರವಾಗಿಟ್ಟುಕೊಂಡು ಒಂದು ಪಬ್ಲಿಕ್ ಪಾಲಿಸಿಯನ್ನು, ಈಗ ಉದಾಹರಣೆ ನಾನೊಂದು ಹೇಳ್ತೇನೆ. ಈಗ ಒಂದು ಬಿಲ್ಲವ ಸಮಾಜದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡುವವನಿದ್ದಾನೆ, ಒಬ್ಬ ₹1 ಕೋಟಿ ಟ್ಯಾಕ್ಸ್ ಕಟ್ಟುವವನಿದ್ದಾನೆ. ಇವರಿಬ್ಬರನ್ನು ಕೂಡ ಒಂದು ಬಿಲ್ಲವ ಸಮುದಾಯ ಹಿಂದುಳಿದಿದೆ ಎಂಬುದು ಒಂದೇ ಪಾಲಿಸಿ ಮಾಡಿದರೆ ಸರಿಯಾ? ಅಥವಾ ಒಬ್ಬ ದಲಿತ, ಒಂದು ಹೊಲೆಯ ಒಂದು ಜಾತಿಯವ, ಅದರಲ್ಲಿ ಬೀದಿ ಗುಡಿಸುವವನು ಇದ್ದಾನೆ, ಮಂತ್ರಿ ಆಗಿರುವವನಿದ್ದಾನೆ, 10 ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದವನು ಇದ್ದಾನೆ. ಇವರು ಜಾತಿಯ ಕಾರಣಕ್ಕೆ ಒಟ್ಟಿಗೆ ಮಾಡಿದರೆ ಇವರಿಗೆ ನ್ಯಾಯ ಕೊಡೋಕ್ಕೆ ಆಗೋದಿಲ್ಲ ಎಂಬುದು ನಮ್ಮ ಖಚಿತ ನಿಲುವು. ಅದಕ್ಕೆ ಎಂಥ ಪಾಲಿಸಿ ಮಾಡಬೇಕು ಎಂಬುದನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಆಯೋಗದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇವೆ. ಒಂದು ಪಾಲಿಸಿಯನ್ನೇ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೇವೆ. ನಾನು ಕೊನೆಯದಾಗಿ ಜನರಲ್ಲಿ ಮನವಿ ಮಾಡೋದಿಷ್ಟೇ, ಯಾರೂ ಕೂಡ ಸಮೀಕ್ಷೆಗೆ ಬರುವಾಗ ಅವರಿಗೆ ಉತ್ತರಿಸಲಿಕ್ಕೆ ಎದುರುದು ಖಂಡಿತ ಬೇಡ. ಇವತ್ತೇನೋ ನಾಳೆ ಕೊನೆಯ ದಿನ ಅಂತ ಹೇಳಿದ್ರು ಕೂಡ ಸರ್ಕಾರ ನನ್ನ ಲೆಕ್ಕಾಚಾರದಲ್ಲಿ ಸ್ವಲ್ಪ ದಿನ ಅದನ್ನು ಮುಂದೂಡ್ಬೋದು ಎಂಬ ನನ್ನ ಊಹೆ ಇದೆ. ಅದು ಅಲ್ಲದೆ ಕೂಡ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ, ಈ ಹಿಂದೆ ಹೇಳಿದಾಗ ಲೋಲಾಕ್ಷರವರು ಮತ್ತು ನಮ್ಮ ಶೇಟ್ರವರು BJP ವಕ್ತಾರರು ಹೇಳಿದರು, ಈ ಹಿಂದೆ ಸಮೀಕ್ಷೆಯಲ್ಲಿ ಭಾಳಷ್ಟು ತೊಂದರೆ ಆಗಿದೆ, ಭಾಳಷ್ಟು ಲೆಕ್ಕಾಚಾರಗಳು ಆಚೆ ಈಚೆ ಆಗಿದೆ ಅಂತ. ಆದರೆ ಈ ಬಾರಿ ಖಂಡಿತ ಆಗೋದಿಲ್ಲ. ಶೇಟ್ರವರು ಹೇಳಿದರು OTP ಎಲ್ಲ ಕೇಳ್ತಾರೆ. ಖಂಡಿತವಾಗಿ OTP ಕೇಳೋದು ಯಾಕಂತ ಹೇಳಿದರೆ, ನಿಮ್ಮ ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ, ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವ ಮೊಬೈಲ್ ನಂಬರಲ್ಲಿ OTP ಬಂದರೆ ನೀವು ಹೇಳಿದ ಹೇಳಿಕೆ ಅಲ್ಲಿ ರಿಜಿಸ್ಟರ್ ಆಗ್ತದೆ. ಇವತ್ತು ಯಾರಿಗೂ ಆಯೋಗ ನಾಳೆ ರಿಸಲ್ಟ್ ಬರುವಾಗ, ಈ ಸಮೀಕ್ಷೆ ರಿಸಲ್ಟ್ ಬರುವಾಗ ಈ ಹಿಂದೆ ಆದ ತಪ್ಪು ಇನ್ನೊಮ್ಮೆ ಮರುಕಳಿಸುವುದಿಲ್ಲ. ಯಾಕಂತ ಹೇಳಿದರೆ ಇದು ನಾವೇ OTP ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಮಾಡುವಂಥದ್ದು ಒಂದು. ಎರಡನೇದು, ಈಗ ಸರ್ಕಾರ ಎಲ್ಲರಿಗೂ ಕೂಡ ಅದರದ್ದೊಂದು ಲಿಂಕ್ ಕಳಿಸಿದೆ. ನಮಗೆ ನಾವೇ ಮಾಡ್ಬೋದು, ಮನೆಯಲ್ಲಿ ಕೂತ್ಕೊಂಡು OTP ಎದುರಿಗೆ ನಾವೇ ಮಾಡ್ಬೋದು.
ನಮ್ಮ ಫ್ಯಾಮಿಲಿ ಆಧಾರ್ ಕಾರ್ಡ್ ಹಾಕಿಕೊಂಡು ಎಲ್ಲವನ್ನು ಲಿಂಕಲ್ಲಿ ಮಾಡ್ಬೋದು. ಅದು ಕೂಡ ನಾವೇ ಕೊಟ್ಟಂತ ವರದಿ ಆಗ್ತದೆ ಹೊರತು ಸರ್ಕಾರ ಅವರಷ್ಟಕ್ಕೆ ಮಾಡಿದ ವರದಿ ಆಗುವುದಿಲ್ಲ. ಇದೆಲ್ಲ ಒಂದು ಪಾರದರ್ಶಕವಾಗಿ ನಡಿಬೇಕೆಂಬ ಒಂದು ವಿಷಯದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿದೆ. ಖಂಡಿತವಾಗಿಯೂ ಈ ಸಮೀಕ್ಷೆಯಲ್ಲಿ ಕರ್ನಾಟಕದ ಎಲ್ಲ ಜನರು ಭಾಗಿಯಾಗಿ ಒಳ್ಳೆಯ ರೀತಿಯ ಒಂದು ರಿಸಲ್ಟ್ ಬರುವ ಹಾಗೆ ಕಾರ್ಯರೂಪಕ್ಕೆ ತನ್ನಿ ಎಲ್ಲರಿಗೂ ಸಮಾನತೆ ಮತ್ತು ಸರ್ವರಿಗೂ ಸಮಬಾಳು ಸಿಗುವಂಥ ಒಂದು ಕಾರ್ಯಕ್ರಮ ಆಗಲಿ ಮುಂದಿನ ದಿನಗಳಲ್ಲಿ ಅಂತ ನನ್ನ ಆಶಯ. ಇದೀಗ ನೇರವಾಗಿ ಜಾತಿ ಗಣತಿಗೆ ಇಳಿದಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿ ಮಾತು ಏನು ಅಂತ ಹೇಳಿದರೆ, ಈಗ ಆದದ್ದು ಆಗಿ ಹೋಯಿತು, ಇನ್ನು ಮುಂದೆ ಆದರೂ ಸರಿಯಾದ ಹೆಜ್ಜೆಗಳನ್ನು ಇಡಬೇಕು. ಏನು ಹೆಜ್ಜೆ? ಇನ್ನೂವರೆಗೂ ಕೂಡ ಈ ಜಾತಿ ಗಣತಿ ಮುಗಿದ ಮೇಲೆ ನಿಮ್ಮ ಪ್ರಾಜೆಕ್ಟ್ಗಳು ಏನು, ಅದನ್ನು ಯಾವ ರೀತಿಯಾಗಿ ನೀವು ಜನರನ್ನು ಎತ್ತಿ ಹಿಡಿಯಲಿಕ್ಕೆ ಅಥವಾ ಅವರನ್ನು ಮೇಲೆ ತರಲಿಕ್ಕೆ ನಿಮ್ಮ ಪ್ರಾಜೆಕ್ಟ್ ಇದೆ, ಯೋಜನೆ ಇದೆ, ಯಾವುದನ್ನು ಕೂಡ ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡಲಿಲ್ಲ. ಅದು ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರಿಗೆ ಬೇಕಿದ್ದದ್ದು ಓನ್ಲಿ ತಲೆ ಗಣತಿ ವಿತ್ ಜಾತಿ ಇದ್ದರೆ ಮಾತ್ರ ಮನುಷ್ಯ ಅನ್ನುವಂಥ ಮಟ್ಟಿಗೆ ಜಾತ್ಯಾತೀತ ಸರ್ಕಾರ ಬಂದ ಹಾಗೆ ಇದೆ. ಆದ್ದರಿಂದ ಈಗಿರತಕ್ಕಂಥ ಗೊಂದಲಗಳು ಅನ್ನೆಲ್ಲ ಸರಿಪಡಿಸಬೇಕು ಮತ್ತು ಸರಿಯಾದ ದಾರಿಯಲ್ಲಿ ಇದು ಗಣತಿ ಆಗಬೇಕು. ಪ್ಲಸ್ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಈಗಷ್ಟೇ ನಮ್ಮ ಲೋಲಾಕ್ಷಿ ಸಾರ್ ಹೇಳಿದರು, ಧರ್ಮ ಪ್ಲಸ್ ಹಿಂದೂ ಧರ್ಮದಲ್ಲಿರತಕ್ಕಂತಹ ಜಾತಿಗಳನ್ನು ಸೇರಿಸಿಕೊಳ್ಳುವಂಥದ್ದು ಆಗಿನ ಕಾಲದಲ್ಲೇ ಅಂತ ಹೇಳಿದರೆ, ಯಾವಾಗ ಸಂವಿಧಾನ ಬಂತೋ ಈ ಮೀಸಲಾತಿನ ಯಾಕೆ ಇಟ್ಟರು ಅಂತ ಹೇಳಿದರೆ, ನಮ್ಮಲ್ಲೇ ಹಿಂದೂಗಳಲ್ಲೇ ಅನಾದಿ ಕಾಲದಿಂದ ಒಂದಷ್ಟು ಕೊರತೆಗಳಿದ್ವು. ಅದರ ಲಾಭವನ್ನು ಪಡೆದುಕೊಂಡು ಬೇರೆ ವಿದೇಶದಿಂದ ಬಂದಿರತಕ್ಕಂತಹ ಸದ್ಯದಲ್ಲಿ ಬಂದಿರತಕ್ಕಂಥ ಏನು ಧರ್ಮಗಳು ಅಥವಾ ಮತಗಳು ಅದು ಹಾವಿಯಾಗಿ ಸಂಪೂರ್ಣವಾಗಿ ಪೊಲರೈಸೇಷನ್ ಆಗಿಬಿಟ್ರೆ, ಈ ಹಿಂದೆ ನಾವೇನು ಭಾರತ ತುಂಡಾದದನ್ನು ನಾವು ನೋಡಿದ್ದೇವಲ್ಲ, ಅಂಥ ಸ್ಥಿತಿಗೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದಲೇ ಮೀಸಲಾತಿಯನ್ನು ಕೊಟ್ಟು ಅವರನ್ನು ಪೋಷಿಸಿ ಅವರನ್ನು ಮೇಲೆ ಎತ್ತಬೇಕು. ಒಂದು ವೇಳೆ ನೀನು ಬೇರೆ ಮತಕ್ಕೆ ಹೋಗಿಬಿಟ್ರಪ್ಪ, ನಿಂದು ಇದು ಕೊಲೆಪ್ಸ್ ಆಗಿಬಿಡುತ್ತೆ, ಇನ್ನಿಲ್ಲ ನೀನು ಆ ಧರ್ಮವನ್ನು ಆ ಮತವನ್ನು ನೀನು ಎಂಜಾಯ್ ಮಾಡಬೇಕು ಅನ್ನುವಂಥ ಒಂದು ಮಾನಸಿಕತೆ ಅವತ್ತಿನಿಂದಲೇ ಇತ್ತು. ಆದರೆ ಇವತ್ತಿನ ಸರ್ಕಾರ ಏನು ಮಾಡಿದೆ, ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅದನ್ನು ಹೊರಗಡೆ ಬಿಟ್ಟುಬಿಟ್ಟಿದೆ. ಇಷ್ಟು ಜಾತಿ ಅದಕ್ಕೊಂದು ನಂಬರ್ಸ್ಗಳನ್ನು ಕೊಟ್ಟು, ಅಲ್ಲಿ ಒಂದ್ಸತಿ ನೀವು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಅಂತ ಬಂದ ಮೇಲೆ ಇದರಲ್ಲಿ ಏನು ಜಾತಿಗಳಿವೆ ಅದನ್ನು ಬೈಫರ್ಕೇಷನ್ ಬರಬೇಕೇ ಹೊರತು ಹಿಂದೂ ಧರ್ಮದಲ್ಲಿರತಕ್ಕಂಥದ್ದನ್ನು ಯಾಕೆ ಆ್ಯಡ್ ಮಾಡಬೇಕು? ಅದು ಕಾಮನ್ ಸೆನ್ಸ್ ಅಲ್ವಾ? ಅದಕ್ಕೋಸ್ಕರ ಇನ್ನೊಂದು ದೊಡ್ಡ ಸಂವಿಧಾನ ಗ್ರಂಥವನ್ನು ಓದಬೇಕಾ? ಅದನ್ನು ಇಲ್ಲಿ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ ನೋಡಿ. ಒಬ್ಬ ಬಿಲ್ಲವ ಇದ್ದಾರೆ, ಬಿಲ್ಲವರು ಇವತ್ತು 2A ರಿಸರ್ವೇಷನ್ ಬೆನಿಫಿಟ್ ತಗೊಳ್ತಾರೆ. ಕ್ರೈಸ್ತರಿದ್ದಾರೆ, ಅವರು ಎಲ್ಲಿ ತಗೊಳ್ತಾರೆ? 3B ನಲ್ಲಿ. ಈಗ ಅವರು ಅಲ್ಲಿ ಹೋದರೆ ಅವರ ರಿಸರ್ವೇಷನ್ ಕೊಟ್ಟ ಬೇರೆನೇ ಆಯ್ತು ಹೇಳೋದು ನಾನು. ಸೊ ಆದ್ರಿಂದ ಇವರು ಬರೆಯುವಾಗ ಇದನ್ನು ತಿಳಿಯುವಂಥ ಅವಕಾಶ ಇತ್ತು. ಇದು ಬರೀತಿದ್ರೆ ಇದು ತಿಳಿಯುವ ಅವಕಾಶ ಇತ್ತು. ಆಯೋಗದ ಕೈಪಿಡಿಯಲ್ಲಿ ಅದು ಇತ್ತು. ಬಿಜೆಪಿಯವರು ಒತ್ತಾಯ ಮಾಡಿದ್ರಿಂದ ಅಲ್ಲಲ್ಲ, ನಾನು ಹೇಳುದು ಯಾಕೆ ಹೇಳಿದ್ರೆ ತಿಳಿಯುವ ಸಾಧ್ಯತೆಗಳು. ಯಾಕೆಂದ್ರೆ ಅಲ್ಲಿ ಅವನ ಸ್ಥಾನ ಚೇಂಜ್ ಆಗ್ತದೆ. ಒಬ್ಬ ಹೊಲೆ ಇಲ್ಲಿ ಇದ್ದಾನೆ, ಅವನು ಕ್ರೈಸ್ತ ಧರ್ಮಕ್ಕೆ ಹೋಗಿದ್ದಾನೆ, ಅವನಿಗೆ SC ಸ್ಟೇಟಸ್ ಆಟೋಮೆಟಿಕ್ ರದ್ದಾಗ್ತದೆ. ಅವನು ಹೊಲೆಯ ಕ್ರಿಶ್ಚಿಯನ್ ಹೇಳಿ ಬರೆದ್ರೆ ಆಗ ಅವನಿಗೆ SC ಸ್ಟೇಟಸ್ ಸಿಗುವುದಿಲ್ಲ. ಅವನಿಗೆ ಎಲ್ಲಿ ಸಿಗ್ತದೆ? ಕನ್ವರ್ಟ್ ಆದವರಿಗೆ ಕ್ಯಾಟಗರಿ 1ನಲ್ಲಿ ಅವರಿಗೆ ಒಂದು ಅವಕಾಶವನ್ನು ನೀಡಲಾಗಿದೆ, ಅಲ್ಲಿ ಸಿಗ್ತಾ ಇತ್ತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಇದನ್ನು ನೋಡದೆ ಖಾಲಿ ರಾಜಕೀಯ ಲಾಭ ನಷ್ಟದ ಚೌಕಟ್ಟಿನಲ್ಲಿ ನೋಡಿರೋದ್ರಿಂದ ಇದು ಈ ಸಮಸ್ಯೆ ಆಗಿದೆ. ಮತ್ತು ಇದು ನಾವು ನಮಗೆ ಬೇಕಾದಾಗ ವಾಲಂಟ್ರಿಯಲ್ಲಿ ಮಾಡಬಹುದು ಹೇಳಿ ಹೇಳಿರೋದ್ರಿಂದ ಈ ರಿಪೋರ್ಟು ಜಾರಿಗೆ ಬರೋದಿಲ್ಲ ಮತ್ತು ಇದು ಇದರ ಆಧಾರದಲ್ಲಿ ಯಾವುದು ನಡೆಯೋದಿಲ್ಲ. ಒಂದನೇದು ಹೇಳಿದರೆ 18% ಇರುವ ಜನ SCಗಳಿಗೆ ನಾಗಮೋಹನ್ ದಾಸ್ ಆಯೋಗದಲ್ಲಿ ಈಗಾಗಲೇ ಹಂಚಿಕೆ ಮಾಡಿ ಆಗಿದೆ. 18% ಹೋಯ್ತು. ಇದರಲ್ಲಿ ಸಮೀಕ್ಷೆ ಇದು ಮಾಡ್ತಾ ಇದ್ದಾರೆ, ಆದರೆ 18% ಜನ ಹೋಯ್ತು. ಇನ್ನೊಂದು ಸಲ ಚೇಂಜ್ ಮಾಡೋದಿಲ್ಲ ಅಂದರೆ ಈ ರೀತಿ. ಈಗ ಅವರು ಒಂದು ಕೊರಗರ ಪ್ರಶ್ನೆ, ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ ಎತ್ತಿದ್ರು. STಯಲ್ಲಿ ಏನು ಕ್ಯಾಟಗರೈಸೇಷನ್ ಯಾರಾದರೂ ಪ್ರಪೋಸ್ ಮಾಡಿದಾರಾ? ಇಲ್ಲ. ಹೇಗೆ ಅಂದರೆ ಈಗ ನಾವು ಕ್ಯಾಟಗರೈಸೇಷನ್ ಮಾಡಿದ್ರು ಕೂಡ ನೋಡಿ, SCಯಲ್ಲಿ ಮಾಡಿದರು, ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದರು. ಈಗ ಪರಿಸ್ಥಿತಿಗೆ ತಂದು ಹಾಕಿದರು. ಇವತ್ತು ಎಲ್ಲ ಬೀದಿಯಲ್ಲಿದ್ದಾರೆ ಅವರು.
ಅಂದರೆ ಇಲ್ಲಿ ಆ ನಿಜವಾದ ಯಾರ ಹಿಂದುಳಿದಿರುವಿಕೆಯನ್ನು ಫ್ಯಾಮಿಲಿಯನ್ನು ಮಾನದಂಡವಾಗಿ ತೆಗೆದುಕೊಳ್ಳದೆ ಜಾತಿಯನ್ನು ಮಾನದಂಡವಾಗಿ ಮಾಡುವ ಮೂಲಕ ಇವರು ನಿಜವಾದ ಸಂವಿಧಾನದ ಆಶಯಕ್ಕೆ ತಿಲಾಂಜಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಯಶಸ್ವಿ ಆಗೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಇದು ಕೋರ್ಟಿನ ಸ್ಕ್ರೂಟಿನ್ಗೆ ನಿಲ್ಲೋದಿಲ್ಲ. ಒಂದು ಕನ್ಫ್ಯೂಷನ್ ಅಷ್ಟೇ. ಒಂದೇ ನಿಮಿಷ ಇಲ್ಲ ಸರ್. ಈಗ ತಾವು ಹೇಳಿದ್ರಿ, ಅದು ನನಗೆ ಸಹ ಗೊತ್ತಿಲ್ಲ, ಮತ್ತು ಜನರಿಗೆ ಸಹ ಅದೊಂದು ಸಂದೇಶ ಹೋಗಬೇಕು. ಈಗ SC/ST ಅವರು ಬೇರೆ ಧರ್ಮಕ್ಕೆ ಅಥವಾ ಬೇರೆ ಜಾತಿಗೆ ಕನ್ವರ್ಟ್ ಆದರೆ ಅವರ ಸ್ಟೇಟಸ್ ಹೋಗ್ತದೆ ಅಂತ ಹೇಳಿದ್ದೀರಿ. ಅದು ನಾನು ಹೇಳೋದಲ್ಲ, ಸಂವಿಧಾನ ಹೋಗ್ತದೆ ಅಂತ ಹೇಳಿದ್ದೀರಿ. ಆದರೆ ಬೇರೆ ಧರ್ಮದ ಬೇರೆ ಜಾತಿಯ ಅವರು ಬೇರೆ ಜಾತಿಗೆ ಹೋದರೆ, ಈಗ ಕ್ರಿಶ್ಚಿಯನ್ಗೆ ಹೋದರೆ ಅಂತ ಹೇಳುವ, ಆಗ ಏನಾಗುದಿಲ್ಲಲ್ಲ ಸರ್? ಆಗಲೇಬೇಕು. ಈಗ ನೋಡಿ, ಇಲ್ಲಿ ಜಲಗಾರ ಕ್ರಿಶ್ಚಿಯನ್ ಹೇಳಿದೆ. ನಾನು ನನ್ನ ಭಾವನೆ ಹೋಗುದಿಲ್ಲ ಅಲ್ಲ. ಯಾಕೆ ಹೇಳ್ತೇನೆ ಹೇಳಿದ್ರೆ, SC/ST ಹೋಗ್ತದೆ, ಅಲ್ಲ ವಿಷಯ ಹೇಳಿದ್ರೆ ವರ್ಗದಲ್ಲಿ ಹೋಗುದಿಲ್ಲ. ನೀವು ಕ್ರಿಶ್ಚಿಯನ್ ಹೇಳಿ ಅವರು ಬರೆದ್ರೆ ಯಾವುದು ಧರ್ಮ, ರಿಲಿಜನ್ ಶುಡ್ ಪ್ರಿವೇಲ್, ಅದರ ನಂತರ ಜಾತಿ. ಈಗ ಇನ್ನೊಂದು ಪ್ರಶ್ನೆಯನ್ನು ತಮ್ಮ ಚಾನೆಲ್ನಲ್ಲಿ ಮೂಲಕ ನಾನು ಕ್ರೈಸ್ತ ಧರ್ಮಗುರುಗಳಿಗೆ ಕೇಳ್ತೇವೆ. ಕ್ರೈಸ್ತ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ನೀವು ಕ್ರೈಸ್ತ ಧರ್ಮದ ಒಳಗೆ ಜಾತಿ ವ್ಯವಸ್ಥೆಯನ್ನ ಯಾವಾಗ ಸಂಸ್ಥೀಕರಣ ಮಾಡಿದ್ದೀರಿ, ಇನ್ಸ್ಟಿಟ್ಯೂಷನಲೈಸ್ ಯಾವಾಗ ಮಾಡಿದ್ದೀರಿ? ಇದಕ್ಕೆ ತಾವು ಉತ್ತರ ಕೊಡಲಿಲ್ಲ. ನೀವು ಮೊನ್ನೆ ನಮ್ಮ ಬೆಂಗಳೂರಿನ ಬಿಷಪ್ ಅವರು ಮಾತಾಡಿದರು. ಅವರು ಬಹಳ ಬಹಳ ಮಹತ್ವಪೂರ್ಣ ಕೆಲಸ ಮಾಡುವಂಥ ಒಬ್ಬರು ಒಳ್ಳೆಯ ಬಿಷಪ್ ಅವರು. ಆದರೆ ಇದು ಗಹನವಾದ ಪ್ರಶ್ನೆ. ಈಗ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರಿಗೆ ಅವರ ಸ್ಥಾನಮಾನ ಏನು? ಮತ್ತು ಈ ಜಾತಿ ಎಲ್ಲ ನಮ್ಮ ಹತ್ರ ಪಟ್ಟಿ ಇದೆ. 2011ರಲ್ಲಿ ಕ್ರೈಸ್ತರ ಜನಸಂಖ್ಯೆ ಇದ್ದದ್ದೆಷ್ಟು, ಮತ್ತು 2023ರಲ್ಲಿ ಅವರು ತನ್ನ ಪುಸ್ತಕದಲ್ಲಿ ಕ್ರೈಸ್ತರ ಜನಸಂಖ್ಯೆ ಎಷ್ಟು ಎಂಬುದು ದಾಖಲೆ ಇದೆ. ಈಗ ಇವರು ಯಾವ ಜಾತಿಗಳಿಂದ ಬಂದರು ಮತ್ತು ಅವರ ಸ್ಥಾನಮಾನ ಏನು? ಕ್ರೈಸ್ತ ಧರ್ಮದಲ್ಲಿ ನೀವು ಜಾತಿಯನ್ನು ಸಂಸ್ಥೀಕರಿಸಿದ್ದೀರಾ? ಹೌದಾದರೆ ನಮ್ಮ ಆರ್ಗ್ಯುಮೆಂಟ್ ಏನು ಹೇಳಿದರೆ, ಈಗ ನಾನು ಆಗಲೇ ಪ್ರಥಮವಾಗಿ ಒಂದು ಪ್ರಶ್ನೆ ಎತ್ತಿದೆ. ಇವರು 10 ವರ್ಷದಲ್ಲಿ 210 ಜಾತಿಗಳನ್ನು ಹೊಸತಾಗಿ ಐಡೆಂಟಿಫೈ ಮಾಡಿದ್ದಾರೆ. ಸಂವಿಧಾನದ ವಿಧಿ 25ರಲ್ಲಿ ನಮಗೆ ಬೇಕಾದ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆ, ಅನುಸರಿಸುವ ಸ್ವಾತಂತ್ರ್ಯ ಇದೆ. ಆದರೆ ಜಾತಿಯನ್ನು ನಿರ್ಮಿಸುವ ಸ್ವಾತಂತ್ರ್ಯ ಇದೆನಾ ಕೇಳೋದು ನಾವು. ಈ ಜಾತಿಗಳು ಎಲ್ಲಿಂದ ಬಂದವು? ಮತ್ತು ನಮ್ಮ ಕಾಂತರಾಜ್ ಆಯೋಗ 180 SC ಜಾತಿಗಳನ್ನು ಐಡೆಂಟಿಫೈ ಮಾಡಿತ್ತು. ಹೊರಗಿನಿಂದ ಬಂದ ಜಾತಿಗಳು ಯಾವುದಾದ್ರೂ ಜಾತಿ, ಶೆಡ್ಯೂಲ್ಡ್ ಕಾಸ್ಟ್, ಈಗ ತಮಿಳುನಾಡಿನಲ್ಲಿ ಒಂದು ಜಾತಿ ಇದೆ ಉದಾಹರಣೆಗೆ, ಅದು ಕರ್ನಾಟಕಕ್ಕೆ ಬಂದು ಸೇರಿದ್ರು ಅಂತ ತಿಳ್ಕೊಳ್ಳೋರು ಫ್ಯಾಮಿಲಿ. ಅವರು ಬಂದಿದ್ದಾರೆ ಹೇಳಿ ಇಲ್ಲಿಯ ಜಾತಿ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮುಂಡಾಲ ಜಾತಿ ಇದೆ, ಕೇರಳದಲ್ಲೂ ಇದೆ. ಕೇರಳದ ಮುಂಡಾಲ ಜಾತಿಯವನು ಕರ್ನಾಟಕದಲ್ಲಿ SC ಅಲ್ಲ. ಕುಲಶಾಸ್ತ್ರ ಅಧ್ಯಯನ ಅಷ್ಟು ಮಾತ್ರ ಅಲ್ಲ. ನಾನು ಹೇಳುದು ಆಕ್ಷನ್ ಕಮಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಇದನ್ನು ನಿರಾಕರಣೆ ಮಾಡಿದೆ. ಯಾವುದೇ ಮೈಗ್ರೇಷನ್ ಆಗುವುದಿಲ್ಲ. ಯಾಕೆ ಹೇಳಿದರೆ, ಪ್ರತಿ ರಾಜ್ಯಕ್ಕೆ ಒಂದು ಜಾತಿ ಪಟ್ಟಿ ಕೊಟ್ಟ ಮೇಲೆ ಅದರ ಮೂಲ ನಿಲುವು ಏನು ಹೇಳಿದರೆ, 1950ರ ಆಗಸ್ಟ್ 8ರ ಮೊದಲು ಯಾರು ಇಲ್ಲಿ ವಾಸ ಮಾಡಿದ್ದಾರೆ ಮತ್ತು ಯಾವ ಜಾತಿ, ಆ ಜಾತಿ ವಾಸ ಮಾಡಿದವರಲ್ಲಿ ಯಾವ ಜಾತಿಯನ್ನು ಐಡೆಂಟಿಫೈ ಮಾಡಿ ಶೆಡ್ಯೂಲ್ಡ್ ಕಾಸ್ಟ್ ಹೇಳಿ ನೋಟಿಫೈ ಮಾಡಲಾಗಿದೆ. ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ 1950ಯಲ್ಲಿ ಅವರು ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್, ಅಥವಾ ಅದೇ ಆರ್ಡರಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಆರ್ಡರ್ ಇದೆ, ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ 1950ಯಲ್ಲಿ ಅವರು ಮಾತ್ರ ಶೆಡ್ಯೂಲ್ಡ್ ಟ್ರೈಬ್. ಇವರು ಎಲ್ಲರನ್ನೂ ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ. ಇದು ಕಾನೂನಲ್ಲಿ ಆಗೋದಿಲ್ಲ.